ಸ್ವಾಗತ ಕೋರುತ್ತೇನೆ. ಈ ಒಂದು ಸಲಾವಕಾಶವನ್ನು ಒದಗಿಸಿಕೊಟ್ಟ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಉಳ್ಳಾಳ ಇದರ ಅಧ್ಯಕ್ಷರಾದ ಶ್ರೀ ಪ್ರೇಮ್ ಪ್ರಕಾಶ್ ಹಾಗೂ ಎಲ್ಲ ಸದಸ್ಯರಿಗೂ ನಾವು ಸ್ವಾಗತವನ್ನು ಕೋರುತ್ತೇನೆ. ಈ ಉಳಿಯ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಇಲ್ಲಿ ನಮ್ಮೊಂದಿಗೆ ಪರಿಸರ ಸಂರಕ್ಷಣಾ ನಾಗರಿಕರ ಒಕ್ಕೂಟ ಉಳ್ಳಾಲ ಹಾಗೂ ನದಿ ಪರಿಸರ ಸಂರಕ್ಷಣಾ ಸಮಿತಿ ಮತ್ತು ಇನ್ನಿತರ ಸ್ಥಳೀಯ ಸಂಸ್ಥೆ ಲಯನ್ಸ್ ಕ್ಲಬ್ ಹಾಗೂ ಇತರ ಸೇವಾ ಸಂಘಗಳು ಹಾಗೂ ಈ ಕಿಂಗ್ ಸ್ಟಾರ್ ಯುವಕರ ತಂಡ ಹಾಗೂ ಇನ್ನಿತರ ಹಲವಾರು ಸೇವಾ ತಂಡಗಳು ಇವತ್ತು ನಮ್ಮ ವಿಶ್ವ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶ್ವ ಪರಿಸರ ಈಗಾಗಲೇ ನಮ್ಮ ಇದರ ಸಂಯೋಜಕರಾದಂಥ ರಿಯಾಜ್ ಅವರು ಹೇಳಿದ ಹಾಗೆ ಇದು ಈ ಒಂದು ವರ್ಷದ ಇದರಲ್ಲಿ ಓನ್ಲಿ ಒನ್ ಅರ್ತ್ ಅಂತ ಹೇಳಿದರೆ ನಮ್ಮಲ್ಲಿ ಇರುವುದು ನಮಗಾಗಿ ಒಂದೇ ಒಂದು ಭೂಮಿ, ಆ ಸೃಷ್ಟಿ. ಆ ಒಂದು ಭೂಮಿಯನ್ನು ಯಾವ ರೀತಿ ನಾವು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂಥೇಳಿ ಆ ಒಂದು ಉದ್ದೇಶದಿಂದ ಇದು ಬಹುಶಃ 1973ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನಿಂದ ಸ್ವೀಡನ್ನಲ್ಲಿ ಈ ವಿಶ್ವ ಪರಿಸರ ಒಕ್ಕೂಟ ಮತ್ತು ವಿಶ್ವ ಪರಿಸರ ದಿನಾಚರಣೆ ಆರಂಭವಾಯಿತು. ಅದರ ನಂತರ 1974ರಿಂದ ಪ್ರತಿ ವರ್ಷ ಜೂನ್ 5ನೇ ತಾರೀಕಿಗೆ ಈ ವಿಶ್ವ ಪರಿಸರ ದಿನಾಚರಣೆ ಆಗ್ತಾಯಿತ್ತು. ಇದರಲ್ಲಿ ಬಹುಶಃ ಈ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದರೆ ಇದರಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನ, ಗ್ಲೋಬಲ್ ವಾರ್ಮಿಂಗ್ ಅಥವಾ ಈ ನದಿ ಮಲಿನೀಕರಣ ಹಾಗೂ ಇನ್ನಿತರ ಹಲವಾರು ಇದು ಗಾಳಿ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಈ ರೀತಿ ಪರಿಸರದ ಯಾವ ರೀತಿಯ ಪರಿಸರದ ಸಮತೋಲನ ಅದರಲ್ಲಿ ಅನ್ಸ್ಟೆಬಿಲಿಟಿ ಅಥವಾ ಅಸಮತೋಲನಗೊಳ್ತದ ಆ ರೀತಿಯಿಂದ ಅದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಅದರ ಪರಿಣಾಮ ಬೀರ್ತದೆ. ಸೊ ಪರಿಸರ ಇದ್ದರೆ ನಮ್ಮ ಆರೋಗ್ಯ ಇದ್ದರೆ ನಮ್ಮ ಹೆಲ್ದಿ ಜೀವನ ಅಥವಾ ನಾವೇನು ಹೇಳ್ತೇವೆ ಸರಳ ಅಥವಾ ಉದಾತ್ತ ನಮ್ಮ ಜೀವನ ಅಥವಾ ಚಿಂತನ ಇರ್ತದೆ. ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಬಹುಶಃ ಈ ಊರಿನ ನಾಗರಿಕರು ಇಲ್ಲದಿದ್ದರೆ ನಮಗೆ ಈ ಕಾರ್ಯಕ್ರಮ ಸಾಧ್ಯವೇ ಆಗ್ತಿರಲಿಲ್ಲ. ವಿಶೇಷವಾಗಿ ರಿಯಾಜ್ ಅವರು ಒಂದೂವರೆ ತಿಂಗಳು ಮೊದಲು ನಾವು ಇದನ್ನು ಪ್ಲ್ಯಾನ್ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡಿಕೊಂಡಿದ್ದು. ಆಗ ದಕ್ಷಿಣ ಕನ್ನಡ ಜಿಲ್ಲಾ ಇದರಿಂದ ರೆಡ್ ಅಲರ್ಟ್ ಮತ್ತು ಯೆಲ್ಲೋ ಅಲರ್ಟ್ ಬಂದದ್ರಿಂದ ಡಿಕ್ಲೇರ್ ಮಾಡಿದ್ರಿಂದ ನಾವು ಇದನ್ನು ಪೋಸ್ಟ್ಪೋನ್ ಮಾಡಬೇಕಾಯಿತು. ಇವತ್ತು ನಾವು ಇಲ್ಲಿ ಬಂದಾಗ ನಮಗೆ ಒಂದು ಅನಿಸಿಕೆ ಅಂತ ಹೇಳಿದರೆ ಇದು ಬಹುಶಃ ಒಂದು ಕಾರ್ಯಕ್ರಮದಿಂದ ಆಗುವಂಥದ್ದಲ್ಲ. ಇಲ್ಲಿ ಇರುವಂಥ ಈ ಮಾಲಿನ್ಯ ನೋಡಿದರೆ, ನದಿ ಬದಿಯ ಮಾಲಿನ್ಯ ನೋಡಿದರೆ ಇದು ಹಲವಾರು ರೋಗ ರುಜಿನಕ್ಕೆ ಕಾರಣವಾಗ್ತದೆ. ಸೊ ಇದು ಇದರಲ್ಲಿ ಸಾಧ್ಯವಾಗುವುದಿಲ್ಲ. ನಮ್ಮ ಈ ಊರಿನ ಸಹಕಾರ ಇದ್ದರೆ ಬಹುಶಃ ನಾವು ಇದನ್ನು ಮುಂದುವರಿಸಲಿಕ್ಕೆ ಉದ್ದೇಶಿಸಿದ್ದೇವೆ. ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯಲ್ಲಿ ಒಂದು ಸ್ವಚ್ಛ ಭಾರತ ಸೇನೆ ಅಂತಿದೆ, ಸ್ವಚ್ಛ ಭಾರತ ತಂಡ ಅಂತೇಳಿ. ಅದರಲ್ಲಿ ಸುಮಾರು 100 ವಿದ್ಯಾರ್ಥಿಗಳಿದ್ದಾರೆ. ನಾವು ಮಂಗಳೂರು ಗ್ರಾಮದ ಇದರಲ್ಲೂ ತಾಲೂಕು ಇದರಲ್ಲಿ ಸ್ವಚ್ಛ ಭಾರತ ಇದರಲ್ಲಿ ಕೂಡ ಸಂದರ್ಭದಲ್ಲಿ ಕೂಡ ಸುಮಾರು 42 ಸಂಡೇ ಆದಿತ್ಯವಾರ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ನಮಗೆ ಬಹುಶಃ ರಿಯಾಜ್ ಅವರು ನಮ್ಮೊಂದಿಗೆ ಇದ್ದರೆ ನಾವು ಈ ರೀತಿ ಜುಲೈ 18ನೇ ತಾರೀಕಿಂದ ಇದನ್ನೊಂದು ಕಂಟಿನ್ಯೂಸ್ ಆಗಿ ಅವರೊಂದೊಂದು 40 to 50 ಸಂಡೇಸ್ ಮಾಡಬೇಕು ಅಂತ ನಮಗೆ, ಅಥವಾ ಅವರಿಗೆ ಸಂಡೇ ಕನ್ವೀನಿಯೆಂಟ್ ಆಗೋದಿಲ್ಲ ಗ್ರಾಮದವರಿಗಿಂತಾದರೆ ಸ್ಯಾಟರ್ಡೇ ವೀಕೆಂಡ್ ಒಂದು 5 o'clock to 7 ಅಥವಾ 4 o'clock to 6 ಒಂದು 2 hours ಮಿನಿಮಮ್ ವೀಕೆಂಡ್ ಕೊಟ್ಟರೆ ಒಂದು ಮಿನಿಮಮ್ 100 ಅಥವಾ 50 ಎಪಿಸೋಡ್ಸ್ ಆದರೆ ಮಾತ್ರ ಅದರ ಇಂಪ್ಯಾಕ್ಟ್ ಅಂದರೆ ಏನು ಮಾಡಿದ್ದೇವೆ ಅಂಥೇಳಿ ಗೊತ್ತಾಗಬೇಕಾದ್ರೆ ಮಿನಿಮಮ್ 50 to 100 ಇವೆಂಟ್ಸ್ ಆಗಬೇಕು. ಅದರಿಂದಾಗಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಭಾಗವಹಿಸಿದ್ದೇವೆ. ಅದರೊಟ್ಟಿಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ರಿಯಾಜ್ ಹತ್ರ ನನ್ನ ಒಂದು ಬೇಡಿಕೆ ಹಾಗೂ ಎಲ್ಲ ಗ್ರಾಮದವರ ಹತ್ರ ಬೇಡಿಕೆ. ನೀವು ನಮ್ಮೊಂದಿಗೆ ಇದ್ದರೆ ನಾವು ಖಂಡಿತವಾಗಿ ನಿಮ್ಮೊಂದಿಗೆ ಇದನ್ನು ಕಂಟಿನ್ಯೂಸ್ತೇವೆ. ಇದು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯ ಹಾಗೂ ನಿಟ್ಟೆ ಫಿಸಿಯೋಥೆರಪಿಯ ಒಂದು ಸಣ್ಣ ಒಂದು ಸಾಮಾಜಿಕ ಕಳಕಳಿ ಅಥವಾ ಸಾಮಾಜಿಕ ಸೇವೆಯ ರೀತಿಯಲ್ಲಿ ನಾವು ಭಾಗವಹಿಸ್ತೇವೆ. ಮತ್ತೊಮ್ಮೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಈ ಗ್ರಾಮದ ಸಮಸ್ತ ನಾಗರಿಕರಿಗೂ, ವಿಶೇಷವಾಗಿ ನಮ್ಮ ರಿಯಾಜ್ ಅವರಿಗೂ ಹಾಗೂ ಇನ್ನಿತರ ಗ್ರಾಮದವರಿಗೂ ನನ್ನ ಅನಂತ ಧನ್ಯವಾದಗಳು. ನಮಸ್ತೆ. ಮತ್ತೆ ನಮ್ಮ ಜೊತೆ ಈಗ ಸಂಕ್ಷಿಪ್ತವಾಗಿ ನಮಗೆ ನಿರಂತರವಾಗಿ ನಮ್ಮ ಸ್ಥಳೀಯ ಕೌನ್ಸಿಲರ್ ವೀಣಾ ಶಾಂತಿ ಡಿಸೋಜರ್ ಅವರು ಮಾತನಾಡಬೇಕಾಗಿ ಮತ್ತು ಅವರ ಟೀಮ್ ಪ್ರೇಮ್ ಪ್ರಕಾಶ್ ಇರಲಿ, ಲಾಯ್ಡ್ ಹಾಗೂ ಹರುಣ್
ಉಮರ್ ಸರ್ ಅವರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನದಿ ಪರಿಸರದಲ್ಲಿ ಇಲ್ಲಿಯವರು ಯಾರು ಇಲ್ಲಿ ಕಸ ಹಾಕುವುದಿಲ್ಲ. ನಿಜವಾಗಿ ಇದು ಬರುವುದು ಹೊರಗಿನಿಂದ. ಇಲ್ಲಿಯವರು ಇದು 8ನೇ ಬಾರಿ ಇಲ್ಲಿ ಸ್ವಚ್ಛತಾ ಅಭಿಯಾನ ಆಗೋದು. ಜನರು ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ 8ನೇ ಬಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮ್ಮ ಒಟ್ಟಿಗೆ ಸೇರಿದ್ದಾರೆ. ಹಾಗೂ ನಾನು ನಿಟ್ಟೆ ಸಂಸ್ಥೆಗೂ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ವಾರ್ಡಿನ ಬಗ್ಗೆ ಇಷ್ಟೊಂದು ಕಾಳಜಿಯನ್ನು ವಹಿಸಿದ್ದಕ್ಕಾಗಿ. ಹಾಗೂ ನನಗೆ ಇಲ್ಲಿ ಬಂದಿದ್ದ ಎಲ್ಲರಿಗೂ ಗುರ್ಕಾರ್ಸ್ ಅವರಿದ್ದಾರೆ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನಮ್ಮ ಜೊತೆ ನಮ್ಮ ಒಟ್ಟು ಎಲ್ಲ ಕಾರ್ಯಕ್ರಮದಲ್ಲೂ ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸ್ತಾ ಬಂದಿರುವಂತಹ ಶ್ರೀಯುತ ಕಿಶೋರ್ ಅತ್ತ ಅವರ ಜೊತೆ ಈ ಸ್ವಲ್ಪ ಮಾತನಾಡಬೇಕಾಗಿ ಕೇಳ್ಬೋದು. ನಮಗೆ ಮತ್ತು ನಮ್ಮೆಲ್ಲ ಯುವ ಜನರಿಗೆ ನಿಟ್ಟೆಗೆ ಇದು ನಿರಂತರವಾಗಿ ನಡಿಬೇಕಾದಂಥ ಒಂದು ಕೆಲಸ. ನಮ್ಮ ಅನುಭವದಲ್ಲಿ ಇದೊಂದು ಪ್ರಕೃತಿಯ ಭಾಗ ಆಗಿದೆ. ಇದರ ಬಗ್ಗೆ ಒಂದು ಸಂವೇದನಾಶೀಲತೆ ನಮ್ಮವರಿಗೆ ಬರಬೇಕಾಗಿದೆ. ಇಲ್ಲಿಯ ಜನರು ನೀವು ನೋಡಿರ್ಬೋದು, ನದಿಯಲ್ಲಿ ಇರುವಂಥ ಥರ್ಮೋಕಾಲ್ ಇರ್ಬೋದು ಅಥವಾ ಉಳಿದ ಅಂಶಗಳನ್ನು ನೀವು ನೋಡಿರ್ಬೋದು. ಬಟ್ ತಿಳುವಳಿಕೆ ಇದೆ. ಬಟ್ ಈ ನದಿ ಇರೋದರಿಂದ ಮೇಲಿನಿಂದ ಕೆಳಗೆ ಬರ್ತಾ ಇರ್ತದೆ. ಸ್ಥಳೀಯರು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ನನ್ನ ಪ್ರಕಾರ ಇದು ಏನಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾರೆಲ್ಲ ಬಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಒಂದು ಪ್ರೇರೇಪಣೆ ಮಾಡುವಂಥ ಒಂದು ಅವಕಾಶ. ಅಂದರೆ ತ್ಯಾಜ್ಯ ಯಾವ ರೀತಿ ಬರ್ತದೆ, ಯಾಕೆ ಬರ್ತದೆ, ಮತ್ತು ಅದನ್ನು ನಾವು ಯಾವುದು ತೆಗಿಬೇಕು ಯಾವುದು ತೆಗಿಬಾರ್ದು ಎಂಬ ತಿಳುವಳಿಕೆ ನಮ್ಮೆಲ್ಲರಿಗೂ ಬರಬೇಕಾಗಿದೆ. ಇದು ಮನೆಗೂ ಕೂಡ ಹೋಗ್ಬೋದು, ಭಾಳ ಅಗತ್ಯ ಇದೆ ಅಂತ ನನಗೆ ಅನಿಸ್ತದೆ. ಸೊ ಈ ಸ್ಥಳೀಯವಾಗಿರುವಂಥ ಎಲ್ಲ ಸಂಘ ಸಂಸ್ಥೆಯವರು ಯಾವುದೇ ಧರ್ಮ ಮತ್ತು ಪಕ್ಷದ ಇದನ್ನು ಭೇದ ಮರೆತು ಎಲ್ಲರೂ ಕೂಡ ಬಂದು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೂಡ ನಮ್ಮ ಉಳ್ಳಾಳ ನಗರಸಭೆಯವರು ಕೂಡ ಕೊಡ್ತಾ ಇದ್ದಾರೆ. ಸೊ ನಮ್ಮ ಪೌರ ಕಾರ್ಮಿಕರ ಲೀಡರ್ಗಳಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ಭಾಳ ಸಮಯದಿಂದಲೂ ಕೂಡ ನಮ್ಮ ಕಡೆ ಅವರು ಬೇರೆ ಊರಿನಿಂದ ಬಂದವರಾಗಿದ್ದರೂ ಕೂಡ ನಮ್ಮವರಾಗಿ ಕೂಡ ಬೆರೆತುಕೊಂಡು ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ದಯಮಾಡಿ ಇದು ತಿಳ್ಕೊಳ್ಳಿ, ಇದೊಂದು ನಿರಂತರವಾದ ಕೆಲಸ. ಈ ನಿರಂತರವಾದ ಕೆಲಸ ಮಾಡುವುದರ ಮೂಲಕ, ಶ್ರಮದಾನ ಮಾಡುವುದರ ಮೂಲಕ ನಮಗೆ ನಾವೇ ಅರಿವನ್ನು ತಂದುಕೊಳ್ಳುವಂಥದ್ದು. ಇದು ನಮ್ಮ ಉಳ್ಳಾಳವನ್ನು ಒಂದು ಮಾದರಿಯಾಗಿ ಮಾಡಬಹುದು ಎಂಬ ಒಂದು ಆಶಯದೊಂದಿಗೆ ನನ್ನ ಶುಭಾಶಯವನ್ನು ನೀಡುತ್ತೇನೆ. ಥ್ಯಾಂಕ್ ಯು. ನಮ್ಮ ಜೊತೆ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಎಂಬ ಪರಿಸರಾತ್ಮಕ ಸಂದೇಶವನ್ನು ಸಾರುತ್ತಾ ಓರ್ವ ವ್ಯಕ್ತಿ ಕಳೆದ ವರ್ಷ ನೇತ್ರಾವತಿ ಸೇತುವೆ ಬಳಿ ಫಲಕವನ್ನಿಟ್ಟು ಈ ಜನತೆಯ ಊರಿನ ನಾಡಿನ ಗಮನವನ್ನು ಸೆಳೆದಂತಹ ಶ್ರೀಯುತ ನಾಗರಾಜ್ ಬಜಾರ್ ಅವರನ್ನು ಈ ಸಂದರ್ಭದಲ್ಲಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ಮೊದಲಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಎಲ್ಲ ಸಂಘಟಕರಿಗೆ ಒಬ್ಬೊಬ್ಬರ ಹೆಸರು ಹೇಳೋದಕ್ಕಿಂತ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಏನು ಬದಲಾಗುತ್ತೆ ಅಂತ ಹೇಳೋದಕ್ಕಿಂತ ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ವಚ್ಛತೆಗೆ ಬರಬೇಕಂತ ಇಷ್ಟು ಜನರ ಮನಸ್ಸಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಒಂದು ಬದಲಾವಣೆ ಅಂತ ಹೇಳ್ಬೋದು. ನಾವು ಎಷ್ಟೇ ಬಾರಿ ಬದಲಾವಣೆ ಆಗಬೇಕಂತ ಹೇಳುವಾಗ ಜನರು ನಮ್ಮನ್ನು ತಮಾಷೆ ಮಾಡೋರು. ಯಾವಾಗ ಕೂಡ ಅಷ್ಟೇ, ನಾವು ಕ್ಲೀನ್ ಮಾಡುವಾಗ ಜನ ಹೇಳೋದು ಒಂದೇ ಮಾತು, ನೀವು ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ ಮತ್ತೆ ಬಿಸಾಡ್ತಾರೆ ಅಂತೇಳಿ. ಹಾಗಂತೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬದಲಾವಣೆ ಆಗಬೇಕಾದ್ರೆ ಏನಾದರೂ ಒಂದು ಹೆಜ್ಜೆ ಮುಂದಿಡಬೇಕಾಗಿದೆ. ಸೊ ಆ ಮುಂದೆ ಇವರು 8 ಹೆಜ್ಜೆ ಮುಂದಿಟ್ಟಿದ್ದಾರೆ. ಸೊ ಇಲ್ಲಿ 8ನೇ ಹಂತದ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತವಾಗಿ ಇದು ದೊಡ್ಡ ಬದಲಾವಣೆ ಆಗುತ್ತೆ, ಇಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತೇಳಿ ನಂಬಿಕೆ ಖಂಡಿತ ಅಲ್ಲ. ಆದರೆ ಸ್ವಲ್ಪ ಜನರಾದರೂ, ಕನಿಷ್ಠ ಇಲ್ಲಿ ಸೇರಿರುವಂಥ ಒಂದು 10-15 ಜನರಲ್ಲಿ ಆದರೂ ಆ ಬದಲಾವಣೆ. ಮತ್ತು ಸರ್ ಹೇಳಿದಾಗೆ ಒಂದು ಮುಖ್ಯವಾಗಿ ನಾವು ಜನರನ್ನು ಯಾಕೆ ಇದಕ್ಕೆ ಬಳಸ್ಕೊಳ್ಬೇಕಂತ ಹೇಳಿದರೆ, ಯಾರು ಕಸವನ್ನು ಹೆಕ್ಕಲಿಕ್ಕೆ ಆರಂಭಿಸ್ತಾರೆ ಅವರಿಗೆ ಖಂಡಿತವಾಗಿ ಮುಂದೆ ಕಸವನ್ನು ಹಾಕಲಿಕ್ಕೆ ಭಯಪಡ್ತಾರೆ, ಅಥವಾ ಅವರಿಗೆ ಗೊತ್ತಾಗುತ್ತೆ ಆ ಕಸದ ಬಗ್ಗೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನಾಗಲಿ ಜನರನ್ನು, ಸಾರ್ವಜನಿಕರನ್ನು ಇಲ್ಲಿ ಸೇರಿಸಿದರೆ ಯಾರು ಇಲ್ಲಿ ಮನೆ ಹತ್ತಿರದವರಾಗಿರಲಿ, ಯಾರು ಕಸವನ್ನು ಹೆಕ್ಕಲಿಕ್ಕೆ ಬರ್ತಾರೆ ಅವರು ಕಸ ಹಾಕುವ ಬಗ್ಗೆ ಚಿಂತನೆಯನ್ನು ನಡೆಸ್ತಾರೆ. ನಾನು ಹಾಕಬೇಕಾ, ಹೇಗೆ ಬಳಸಬೇಕು. ಇಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸೋದು ತಪ್ಪಂತ ಹೇಳಲ್ಲ, ಯಾಕಂತೇಳಿದ್ರೆ ಪ್ಲಾಸ್ಟಿಕ್ ನಮಗೆ ಅನಿವಾರ್ಯ ಆಗಿಬಿಟ್ಟಿದೆ. ಆದರೆ ಆ ಪ್ಲಾಸ್ಟಿಕ್ಕನ್ನು ಬಳಸಿದ ನಂತರ ಹೇಗೆ ವಿಲೇವಾರಿ ಮಾಡಬೇಕೆಂಬ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ, ಆ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕಾಗಿದೆ. ಆವಾಗ ಮಾತ್ರ ಪ್ಲಾಸ್ಟಿಕ್ಕಿಗೆ ನಾವು ಕಡಿವಾಣ ಹಾಕಬೇಕಾಗಿದೆ. ಆದ್ದರಿಂದ ನಾನು ಮತ್ತೊಂದು ನಿಮ್ಮಲ್ಲಿ ವಿನಂತಿ ಮಾಡಿದೆ ಅಂತ ಹೇಳಿದರೆ, ನಾವು ದೊಡ್ಡ ಬದಲಾವಣೆಗಳನ್ನ ಮಾಡೋದ್ರ ಬದಲಾಗಿ ನಮ್ಮಲ್ಲಿ ಚಿಕ್ಕ ಬದಲಾವಣೆಗಳನ್ನು ಮಾಡಿದರೆ ಸಾಕು. ಏನಂತ ಹೇಳಿದರೆ, ನಾವು ದಿನನಿತ್ಯ ಈ ಒಂದು ಟೈಮ್ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ಗಳ ಬಳಕೆಗಳನ್ನು ನಾವು ಕಡಿಮೆ ಮಾಡ್ಬೋದು.
ಆ ಸ್ಟೀಲ್ ಲೋಟಗಳನ್ನು ಬಳಸ್ಬೋದು, ಸ್ಟೀಲ್ ಪ್ಲೇಟ್ಗಳನ್ನು ಬಳಸ್ಬೋದು. ಈ ರೀತಿಯಿಂದಾಗಿ ಚಿಕ್ಕ ಬದಲಾವಣೆಗಳನ್ನು ಮಾಡಿದರೆ ಖಂಡಿತವು ಮುಂದೊಂದು ದಿನ ದೊಡ್ಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ವಿರಾಟಿ ಯೂತ್ ಮೂವ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಅಧ್ಯಕ್ಷರಾದಂತಹ ನನ್ನ ಗೆಳೆಯರು, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಜೊತೆಯಾಗಿ ನಾವು ಸಾಮಾಜಿಕ ಚಟುವಟಿಕೆ ಮಾಡಿದವರು ಮೊಹಮ್ಮದ್ ಫರ್ವೇಜ್ ರವರು ಸ್ವಲ್ಪ ಹೊತ್ತು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ. ಆದರೆ ಇಲ್ಲಿ ನಮ್ಮ ಡಾಕ್ಟರ್ ಅವರು ಹೇಳಿದಂತೆ ಒಂದು ವಿಷಯವನ್ನು ನಮಗೆ ಸಿಕ್ಕಿತ್ತು. ಅದು ಈ 1973 ಇಂಥ ಒಂದು ಅಭಿಯಾನವನ್ನು ಸ್ಟಾರ್ಟ್ ಆಗಿದೆ ಸ್ವೀಡನ್ನಲ್ಲಿ. ಬಹುಶಃ ಅದು ಈಗ 50ನೇ ವರ್ಷ. ಆದರೆ ಇದರ ಒಂದು ಪರಿಣಾಮ ನಾವು ನೋಡ್ತಾ ಇದ್ದೇವೆ, ಚೇಂಜಸ್ಗಳಿದೆ. ನಾವು ಯಾವುದನ್ನು ಭಾವಿಸ್ತೇವೆ, ನಮ್ಮಲ್ಲಿ ನಾವು ಸ್ವರ್ಗಗಳನ್ನು ಮಾತಾಡ್ತೇವೆ, ನರಕದನ್ನು ವಿಷಯ ಮಾತಾಡ್ತೇವೆ. ಆದರೆ ನಮ್ಮಲ್ಲಿರುವಂಥ ಒಂದು ಭೂಮಿ, ಈಗ ಖಂಡಿತವಾಗಿ ನಾವು ನೋಡಿರುವುದು ನಮ್ಮ ಈ ಭೂಮಿ, ಇದರ ರಕ್ಷಣೆಗಾಗಿ ನಾವು ಮುಂದೆ ಬರಬೇಕು. ಆದರೆ ನಾನು ಭಾವಿಸ್ತೇನೆ ನಮ್ಮ ಜನರು ಎಲ್ಲ ವರ್ಗದ ಎಲ್ಲ ಜಾತಿಯ ಧರ್ಮದವರು ಈಗ ಹೇಳ್ತಾರೆ ಧರ್ಮದ ರಕ್ಷಣೆ ಆಗಬೇಕು, ಶಿಕ್ಷಣದ ರಕ್ಷಣೆ ಆಗಬೇಕು. ಬಹುಶಃ ನಾನು ಹೇಳ್ತೇನೆ ಇಲ್ಲಿ ಒಂದು ಈ ಎನ್ವೈರ್ಮೆಂಟ್ ಪರಿಸರದ ರಕ್ಷಣೆ ಖಂಡಿತವಾಗಿ ಆಗಬೇಕು. ಈ ರಕ್ಷಣೆ ಆದರೆ ನಮಗೆ ಇಲ್ಲದ್ರೆ ನಾವು ಈಗ ಶ್ರೀಲಂಕಾದಲ್ಲಿ ನೋಡಿದ್ದೇವೆ, ಫುಡ್ ಶಾರ್ಟೇಜ್ಗಳನ್ನು ನೋಡ್ತೇವೆ. ಖಂಡಿತವಾಗಿ ಒಂದು ವೇಳೆ ನಾವು ಈ ಪರಿಸರದ ರಕ್ಷಣೆಯನ್ನು ನಾವು ಮಾಡಲಿಲ್ಲಾದರೆ ಖಂಡಿತವಾಗಿ ಇನ್ನೂ ಒಂದು 20 ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ಇಂಥ ಒಂದು ಫುಡ್ ಶಾರ್ಟೇಜ್ ಬರ್ತದೆ. ಅದು ಪಾಪದವರು, ಇವತ್ತು ನಾವು ಪಾಪದವರನ್ನು ಪುವರ್ ಪೀಪಲ್ ಅಂತ ಹೇಳ್ತಾರೆ, ಅವರನ್ನು ನೋಡ್ಬೋದು. ಫುಡ್ ಶಾರ್ಟೇಜ್ ಖಂಡಿತವಾಗಿ ಇಂದು ದೊಡ್ಡ ಮನೆಗಳಿರುವಂಥವರು ಕೂಡ ಈ ಫುಡ್ ಶಾರ್ಟೇಜನ್ನು ಖಂಡಿತ ನಾವು ಅನುಭವಿಸ್ತೇವೆ. ಅದಕ್ಕಾಗಿ ಈ ಪರಿಸರ ರಕ್ಷಣೆಯ ಕಾರ್ಯ ಖಂಡಿತವಾಗಿ ಎಲ್ಲ ಕಡೆ ಆಗಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ನಡೆಸಿದ ಎಲ್ಲರಿಗೂ ನಾನು ಒಂದು ಶುಭಾಶಯವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ಜೊತೆ ಲಯನ್ಸ್ ಕ್ಲಬ್ ಮಂಗಳೂರು ಫೋಕಸ್ ತಂಡ ಇದರ ಪ್ರಶಾಂತ್ ಅವರು, ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ನಮ್ಮ ನಿಟ್ಟಿಯವರೊಟ್ಟಿಗೆ ಆಗಿದೆ ಅಥವಾ ಸ್ಥಳೀಯ ಸಂಘ ಸಂಸ್ಥೆಗಳೊಟ್ಟಿಗೆ ಆಗಿದೆ ಅಂತೇಳಿ ಬಂದು ಮುಟ್ಟಿದ ನಂತರ ಶಾಕ್. ಯಾಕೆ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿನ ಆಯೋಜನೆ ಮಾಡಿದವರು. ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರಿಗೂ ಆಸೆ ಇದೆ, ಆದರೆ ಅದರ ಲೀಡರ್ಶಿಪ್, ಅದರ ಮುಖ್ಯ ಅದಕ್ಕೆ ಜನ ಬೇಕು. ಅಂತ ಕೆಲಸ ಇಲ್ಲಿ ಇವತ್ತು ನಡೆದಿದೆ. ಪರಿಸರ ಸ್ನೇಹಿ ನಾವಾಗಿರಬೇಕು. ನಾವು ಕೂಡ ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನೂರ್ನ ಇದು ಮೊದಲನೇ ಕಾರ್ಯಕ್ರಮ ನಿಮ್ಮೊಟ್ಟಿಗೆ ಮಾಡಿರುವುದು ನಮಗೂ ಕೂಡ ಒಂದು ಸಂತೋಷದ ದಿನ. ಇವತ್ತು ನಮಗೆ ಒಂದು ಅವಿಸ್ಮರಣೀಯ ದಿನ. ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ಪರಿಸರ ಸಂರಕ್ಷಣೆಗೆ ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನೆರೆದಿರುವಂಥ ಎಲ್ಲರಿಗೂ ಸ್ವಾಗತಿಸುತ್ತಾ ನಾವು ಒಂದು ಸುತ್ತ ಸಿರುಗಿದೆ ಗೊತ್ತಾಗ್ತದೆ ನಮ್ಮ ಒಂದು ಪರಿಸರ ಎಷ್ಟೊಂದು ಚೆಂದವಾಗಿದೆ. 1 ಕೋಟಿ ಕೊಟ್ಟು ಅಥವಾ 100 ಕೋಟಿ ಕೊಟ್ಟರು ಕೂಡ ಇಂಥ ಒಂದು ಪರಿಸರವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ನಮಗೆ ಕೊಟ್ಟಿದೆ, ಅದನ್ನು ಒಂದು ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಇಂಥ ಸ್ಥಳೀಯರಿಗೆ ಇಂಥ ಒಂದು ಜಾಗೃತಿ ಈಗಾಗಲೇ ಇದೆ. ಇವರು ಹೇಳಿದ ಹಾಗೆ ನಾವು ಬೇರೆ ಕಡೆಯಿಂದ ನಾವು ಇವತ್ತು ನೋಡಿದ್ದೇವೆ ಹೊಳೆಯಲ್ಲಿ ಎಷ್ಟೋ ಥರ್ಮೋಕೋಲ್ ಅದು ಬೇರೆ ಕಡೆಯಿಂದ ಆಗುವಂಥದ್ದು ಬಂದು ಇಲ್ಲಿಗೆ ಸೇರಿ ಇದೊಂದು ಸಮಸ್ಯೆ ಆಗಿದೆ. ಇಂಥ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಎಲ್ಲರಿಗೆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡಿದೆ. ನಮ್ಮ ರಿಯಾಜ್ ಅವರು ಮತ್ತು ದಾನೇಶ್ ಇವರ ಒಂದು ಎಲ್ಲ ಟೀಮ್ ಬಂದು ಲಯನ್ಸ್ ಕ್ಲಬ್ನವರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ತಮಗೆಲ್ಲರಿಗೂ ವಂದಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ಅವರು ಯಾವಾಗಲೂ ರೆಡಿ ಇದ್ದಾರೆ. ಹಾಗೆ ನಾವು ಸ್ಥಳೀಯರು ಅದಕ್ಕೆ ಒಂದು ಅವರು ದೂರದಿಂದ ಬಂದು ನಮ್ಮ ಊರಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಇಷ್ಟೊಂದು ಸಿದ್ಧರಿರುವಾಗ ನಾವು ಕೂಡ ಸ್ಥಳೀಯರು ಕೂಡ ಇದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಅವರಿಗೆ ಜೊತೆಗೂಡಬೇಕು ಅನ್ನೋಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಒಂದು ಸ್ಪಷ್ಟನೆ, ಖಂಡಿತವಾಗಿ ಇದರಿಂದ ನಾನೊಬ್ಬ ಇರುವುದಲ್ಲ, ಇಲ್ಲಿ ತುಂಬಾ ಜನ ಇದರ ಒಂದು ಸಮಿತಿಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಸೊ ಜೊತೆ ಈಗ ನಮಗೆ ತುಂಬಾ ಖುಷಿ ಅಂದ್ರೆ ಒಂದು ಆತ್ಮವಿಶ್ವಾಸ ಹೆಚ್ಚಿದೆ ಮತ್ತು ಇದನ್ನು ಹೀಗೆ ನಿರಂತರವಾಗಿ ಮುಂದುವರಿಸುವಂತ ಬಯಕೆ ಇದೆ. ಸೊ ನಮ್ಮ ಜೊತೆ ಎಲ್ಲ ಪ್ರಮುಖ ಅನೇಕ ಸಂಸ್ಥೆಗಳಿದೆ, ಪ್ರತಿಷ್ಠಿತ ಸಂಸ್ಥೆಯವರು. ಖಂಡಿತವಾಗಿಯೂ ನಾವು ಮುಂದೆ ಮಾಡುವ. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಸಹ ಶ್ರೀಯುತ ಪ್ರೇಮ್ ಪ್ರಕಾಶ್ ಡಿಸೋಜ. ಪ್ರಿಯರೇ, ಇವತ್ತಿನ ಈ ಶುಭ ಮುಂಜಾನೆಯಲ್ಲಿ ನಾವುಗಳು ವಿಶ್ವ ಪರಿಸರ ದಿನಾಚರಣೆ 2022 ಅಂಗವಾಗಿ ನದಿ ಪರಿಸರ ಸಂರಕ್ಷಣೆಯ 8ನೇ ಹಂತದ ಸ್ವಚ್ಛತಾ ಆಂದೋಲನ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಹಾಜರಿದ್ದ ಎಲ್ಲರಿಗೂ ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಪರವಾಗಿ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ಸಹಭಾಗಿ ಧಾರ್ಮಿಕ ಕೇಂದ್ರಗಳು ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು, ನಿಟ್ಟೆ ಫಿಸಿಯೋಥೆರಪಿ ವಿದ್ಯಾಸಂಸ್ಥೆ ದೇರ್ಲಕಟ್ಟೆ, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನ್ ನಿಲಯ, ಮದನಿ ವಿದ್ಯಾಸಂಸ್ಥೆ ಅಲೆಕಲ, ಶ್ರೀ ಉಲ್ಲಾದಿ ಧರ್ಮರಸರ ಕ್ಷೇತ್ರ ಉಳಿಯ, ಸಂತ ಪೀಟರ್ ಚಾಪೆಲ್ ಹೊಯ್ಗೆ,
ಮಸ್ಜಿದುಲ್ ಮೇರಾಜ್ ಮಾರ್ಗತಲೆ, ಮಸ್ಜಿದುಲ್ ಮಾಲಿಕ್ ಉಲ್ಲಾಳ ತೋಟ, ಹಯತುಲ್ ಇಸ್ಲಾಂ ಜುಮಾ ಮಸೀದಿ ಕೋಟೆಪುರ, ಕಥೋಲಿಕ್ ಸಭಾ ಪೆರ್ಮಣೂರು, ಕ್ರೈಸ್ತವಾಡು ಸಮಿತಿಗಳು ಉಲಿಯ ಹೊಯ್ಗೆ ಮಾರ್ಗತಲೆ, ಉಲಿಯತ್ತಾಯ ಮಹಿಳಾ ವೇದಿಕೆ, ಕಿಂಗ್ ಸ್ಟಾರ್ ಸೇವಾ ಸಮಿತಿ, ಉಲಿಯತ್ತಾಯ ಸೇವಾ ಸಮಿತಿ, ನೇತ್ರಾವತಿ ಮೀನುಗಾರರ ಸಂಘ, ನಾಡದೋಣಿ ಮೀನುಗಾರರ ಸಂಘ ಕೋಡಿ, ಇಂಡಿಯನ್ ಕೆಥೋಲಿಕ್ ಯೂತ್ ಮೂವ್ಮೆಂಟ್, ICYM ಉಲ್ಲಾಲ, ಹಸಿರು ದಳ ಮಂಗಳೂರು, APD ಫೌಂಡೇಶನ್, ಆಂಟಿ ಪೊಲ್ಯೂಷನ್ ಡ್ರೈವ್, ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್, ಉಲಿಯಾ ಫ್ರೆಂಡ್ಸ್, ಶ್ರೀ ಬಾಲಮೂರ್ತಿ ವ್ಯಾಯಾಮ ಶಾಲೆ ಮಂಜನಕುದ್ರು, ನಮ್ಮೂರ ಧ್ವನಿ ಸೇವಾ ಕೇಂದ್ರ, ನಮ್ಮೂರ ಧ್ವನಿ ಸೇವಾ ಸಮಿತಿ ಅಲೆಕಾಲ, 7 ಸ್ಟಾರ್ ಮಾರ್ಗತಲೆ, ಲಯನ್ಸ್ ಕ್ಲಬ್ ಮಂಗಳೂರು ರಿಜಿಸ್ಟೇಡ್, ಜಮಾತೆ ಇಸ್ಲಾಮಿ ಹಿಂದ್ ಉಲ್ಲಾಲ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಉಲ್ಲಾಲ, ಸ್ಪಂದನ ನಿರಂತರ ಸ್ವಸಹಾಯ ಸಂಘ ಉಲಿಯ, ಮುಕ್ತಿ ಸ್ವಸಹಾಯ ಸಂಘ ಉದ್ಯಾನ ನಗರ, ನಜಾತ್ ಪಾಂಡೆಲ್ಪಕ್ಕ, ನ್ಯಾಸ್ ಫ್ರೆಂಡ್ಸ್ ಕೊಟ್ಟಾರ, ಸುಂದರಿಬಾಗ್ ಸ್ವಚ್ಛತಾ ಸಮಿತಿ ಉಲ್ಲಾಲ, ಮರಿಯಾ ಗೇಮ್ಸ್ ಟೀಮ್ ಹೊಯ್ಗೆ, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಉಲ್ಲಾಲ, ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಲ್ಲಾಲ, ಕೋಟೆಪುರ ಸುಲ್ತಾನ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟೇಡ್, ಮೇಲ್ತೆನೆ ಬೇರಿ ಎಲ್ತೆಗಾರ್ ಪಿಣ್ಣೆ, ಕಲಾವಿದ ಮಾರೆ ಕೂಟ ಉಲ್ಲಾಲ ತಾಲೂಕು, ಚುಟುಕು ಸಾಹಿತ್ಯ ಪರಿಷತ್ ಉಲ್ಲಾಲ ತಾಲೂಕು, ನೇತ್ರಾವತಿ ಸಂರಕ್ಷಣಾ ಸಮಿತಿ ಉಲ್ಲಾಲ, ಯುನೈಟೆಡ್ ಎಂಪವರ್ಮೆಂಟ್ ಉಲ್ಲಾಲ, ಮದನಿ ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಲಿಕಾಲ ಉಲ್ಲಾಲ, ವಲಯ ವೆಲ್ಫೇರ್ ಅಸೋಸಿಯೇಷನ್ ಉಲಿಯಾ, ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು. ಈ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮಗೆ ಸೌಂಡ್ಸ್ ಒದಗಿಸಿಕೊಟ್ಟ ಗೋಕುಲ್ ದಾಸ್ ಉಲಿಯಾ ಹಾಗೂ ಆಲ್ಫ್ರೆಡ್ ಡಿಸೋಜಾ ಪೆರ್ಮಣೂರು ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚೇರ್ ಮತ್ತು ಕರೆಂಟ್ ಕೊಟ್ಟು ನಮಗೆ ಸಹಕರಿಸಿದ ಶ್ರೀಮತಿ ಸುಜಾನ್ನ ಡಿಸೋಜಾ ತಮಗೂ ಧನ್ಯವಾದಗಳು. ಇವತ್ತಿನ ಈ ಉಪಹಾರ ತಯಾರಿಸಿದ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಧನ್ಯವಾದಗಳು. ಕುಡಿಯುವ ನೀರು ಕೊಟ್ಟು ಸಹಕರಿಸಿದ ಶ್ರೀ ಲಾಯ್ಡ್ ಅವರಿಗೆ ಕೂಡ ಧನ್ಯವಾದಗಳು. ವನ ಮಹೋತ್ಸವ ಕಾರ್ಯಕ್ಕೆ ಗಿಡ ಕೊಟ್ಟು ಸಹಕರಿಸಿದ ಲಯನ್ಸ್ ಕ್ಲಬ್ ರಿಜಿಸ್ಟರ್ಡ್ ಪೆರ್ಮಣೂರು ತಮಗೂ ಧನ್ಯವಾದಗಳು. ಹೊಸಕೊರವು ಮಾಧ್ಯಮದ ಆಸಿಫ್ ಅವರೇ ತಮಗೂ ಧನ್ಯವಾದಗಳು. ಕರಪತ್ರ ನೀಡಿ ಸಹಕರಿಸಿದ 7 ಸ್ಟಾರ್ ಸಂಸ್ಥೆ ಎಲ್ಲರಿಗೂ ಧನ್ಯವಾದಗಳು. ಮಂಗಳೂರು ಧರ್ಮ ಪ್ರಾಂತ್ಯದ ಪರಿಸರ ಆಯೋಗದ ದಕ್ಷಿಣ ವಲಯ ಹಾಗೂ ಪೆರ್ಮಣೂರು ಚರ್ಚಿನ ಸದಸ್ಯರು ಹಾಜರಿದ್ದರೆ ನಮ್ಮೊಟ್ಟಿಗೆ ತಮಗೂ ಧನ್ಯವಾದಗಳು. ಇವತ್ತಿನ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಿಂದಿನ ದಿವಸದಿಂದ ಸಹಕರಿಸಿದ ನದಿ ಪರಿಸರ ಸಂರಕ್ಷಣೆ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ನಗರಸಭೆ ಆಯ್ಲಿ ಪೌರಕಾಮಿಕ ಇದ್ದರೆ ತಮಗೂ ಧನ್ಯವಾದಗಳು.